ಇವರ ಜಾಗದ ಇವ್ರಿಗೆ ಏನು ಮಾಡ್ಲಿಕ್ಕೆ ಗತಿ ಗೋತ್ರ ಇಲ್ಲದವರು ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೂ ಅವಕಾಶ ಇಲ್ಲ. ಇಲ್ಲಿ ನಮಗೆ 35 ಕೋಟಿ ತಂದು ಸ್ವಾಮಿ ಕೆಲಸ ಮಾಡಿಸ್ಲಿಕ್ಕೆ ಗೊತ್ತಾಯ್ತಿಗೆ ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ವಾ? ಅಲ್ಲ, ಇವ್ರು ಯಾರು ಕೇಳುವವರು? ಅವರು ಹೋದ ಅಲ್ಲಿಗೆ ಒಂದು ಪೈಸೆ ಆಗೋದಿಲ್ಲ ಮಾಡ್ಲಿ ಅಂತ. ಈಗ ನಾನು ನಿಲ್ಲಿಸ್ತೀನಿ ಆ ಕೆಲಸ. ಕೆಲವು ನಾಯಕರಿದ್ದಾರೆ, ಸ್ವಯಂ ಘೋಷಿತ ನಾಯಕರು, ನಾನು ಆ ನಾಯಕ, ನಾನು ಈ ನಾಯಕ. ಎಂತ ನಾಯಕರು ಇವರೆಲ್ಲ? ನಾವು ಈಗ ತರುವುದನ್ನು ನೋಡಲಿಕ್ಕೆ ಆಗೋದಿಲ್ಲ ಇವರಿಗೆ. ಏನಾದರೂ ಮಾಡಿ ಒಬ್ಬ ಕಲ್ಲು ಎತ್ತುಕೊಂಡು ಹೋಗೋದು, ಒಬ್ಬ ನಾಚಿಕೆ ಆಗಬೇಕು ಇವರಿಗೆಲ್ಲ. ಅಲ್ಲಿ ಒಂದು 3 ಜನ ಜಾಗ ಬಿಡಲಿಲ್ಲ, ತಾಕತ್ತಿದ್ರೆ ಅವರನ್ನು ಎಬ್ಬಿಸುವಂಥ ಕೆಲಸ ಮಾಡಿ ಸ್ವಾಮಿ ನೀವು. ಅದರಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಕೊಂಡು ಅಲ್ಲಿ ನಾನು ಹೇಳಿದೆ, ಅವರು ಒಂದು ಮರುದಿವಸನೇ ಮಣ್ಣು ಹಾಕಿದ್ರು. ಎಲ್ಲಿ ರಸ್ತೆ ಕಲಪೆ ಕಾಮಗಾರಿಗಳಾಗ್ತದೆ ಅಲ್ಲಿ ಕೆಲಸ ಮಾಡಿ ಬಿಡಬೇಡಿ. ನಾವು ಅವರು ಪಕ್ಕದ ಮನೆಯವರ ಹತ್ರ ಕೈ ಕಾಲು ಹಿಡಿದು ನಾವು ಅದನ್ನು ಮಾಡಿಸುವಂಥದ್ದು. ಇವರು ಅಲ್ಲಿ ನಿಂತುಕೊಂಡು ಪೋಸ್ಟ್ ಕೊಡ್ತಾರೆ. ಅಯ್ಯೋ, ಏನು ಹೊತ್ಕೊಂಡು ಹೋಗೋದು ಒಬ್ಬರು ಕಲ್ಲು, ಕೂತ್ಕೊಳ್ಳೋದು ಒಬ್ಬರಲ್ಲಿ ಕೂತ್ಕೊಳ್ಳಬೇಕಿತ್ತು ಒಂದು ತಿಂಗಳು. ಇಲ್ಲಿ ಪಿ ಡಿ ಒ ನನಗೆ ಫೋನ್ ಮಾಡಿದೆ. ಯಾವರಯ್ಯ ಇವರಿಗೆ ಪಿ ಡಿ ಒ ಫೋನ್ ಮಾಡಿದ್ರು? ಆಯ್ತು ಮಾಡಿಸಿ, ಅದನ್ನು ನೀವು ನರಿಬುಗ್ರಲ್ಲಿ ಹೋಗಿದ್ರಲ್ಲ, ಅದನ್ನು ಮಾಡಿಸ್ಲಿಕ್ಕೆ ಆಗ್ತದೆ ನೋಡ್ತೀನಿ ನಾನು. ಯಾರಾದರೂ ಇವರನ್ನು ಕರೆದು ರೋಡ್ ಮಾಡಿಸಿ ಅಲ್ಲಿ ಇದು ಮಾಡ್ತಾರೆ, ಆ ರೋಡಿಗೆ ಒಂದು ಪೈಸೆ ಇಡುವುದಿಲ್ಲ. ಇವರು ಕಲಪೆ ಕಾಮಗಾರಿ ಅಂತ ಹೇಳ್ತಾರಲ್ಲ, ಆ ಅಂಡರ್ ಪಾಸ್ ನೋಡಿ, ನೇಷನಲ್ ಹೈವೇ ಪಕ್ಕದಲ್ಲಿ ನೋಡಿ, ಇವರು ಅಲ್ಲಿ ಹೋಗಿ ಕಲ್ಲು ಹೊತ್ತುಕೊಂಡು ನಿಂತ್ಕೊಳ್ಳಿ. ಇವರು ಇಲ್ಲಿ ಶೋ ಕೊಡುವವರು ಅಲ್ಲಿ ಹೋಗಿ ಅವರಿಗೆ ಹೋಗಿ ಒಮ್ಮೆ ಸೈಡ್ ಮುಚ್ಚಪ್ಪ ಅಂತ ಹೇಳಿ ಅಂತೆ, ಮುಚ್ಚಿಲ್ಲ ಅಂತೆ ಮರು ದಿವಸ. ನಾನು ಇನ್ನು ಮುಂದೆ ಆದರೂ ನಿಮಗೆ ಹೇಳೋದು, ದಯಮಾಡಿ ನಮ್ಮ ಸ್ವಂತೆಗೆ ಬರಬೇಡಿ, ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಿ. ಉಪ್ಪಿನಂಗಡಿ ರಸ್ತೆಯಲ್ಲಿ ಉಳುವಾರು ಮತ್ತು ಹಾರಾಡಿಯ ನಡುವೆ ನಡೆಯುತ್ತಿರುವಂಥ ಕಾಂಕ್ರೀಟಿನ ಕಾಮಗಾರಿಯಲ್ಲಿ ಅವ್ಯವಸ್ಥೆ ಆಗ್ತಾ ಉಂಟು, ಅವೈಜ್ಞಾನಿಕ ಆಗ್ತಾ ಉಂಟು ಅಂತ ಹೇಳಿ ವಿರೋಧ ಪಕ್ಷದ 2 ನಿಯೋಗಗಳಲ್ಲಿ ಭೇಟಿ ಕೊಟ್ಟು ಅವ್ಯವಸ್ಥೆ ಬಗ್ಗೆ ಆರೋಪಗಳನ್ನು ಮಾಡಿದ್ದಾರೆ. ನೀವು ಅದರ 1 ವಾರ ಮೊದಲಲ್ಲಿ ಹೋಗಿ ಕಾಮಗಾರಿಯ ಬಗ್ಗೆ ಆದೇಶ ಕೊಟ್ಟಿದ್ರಿ. ಈಗ ಏನು, ಯಾವ ಕಡೆಯಿಂದ ಅದು ತಪ್ಪಾಗಿದೆ? ಅದು ತಪ್ಪಾಗಿದೆಯಾ? ನೋಡಿ, 22 ದಿವಸ ಕಾಂಕ್ರೀಟ್ ಆಗಿ ಕಾಮಗಾರಿ ಯಾವ ರಸ್ತೆ ಅದರಲ್ಲಿ ವಾಹನಗಳು ಹೋಗಬಾರ್ದು. ನಾವು 14 ಕಾಂಕ್ರೀಟೀಕರಣ ಮಾಡುವಾಗಲೂ ಹಾಗೆ ಬರೀ 1 ವಾರದಲ್ಲಿ ನಾವು ಕಾಂಕ್ರೀಟೀಕರಣ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಒಂದೇ ವಾರದಲ್ಲಿ ಗಾಡಿಯನ್ನು ನಿಲ್ಲಿಸಿ ಅಲ್ಲಿ ಕಾಂಕ್ರೀಟೀಕರಣ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಆನಂತರ 2 ವಾರದಲ್ಲಿ 14 ದಿವಸದಲ್ಲಿ ಅಲ್ಲಿ ಲಘು ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ನಾನೇ ಹೋಗಿ ಅಲ್ಲಿ ನಿಂತು ಅದನ್ನು ಮಾಡಿಸುವಂಥದ್ದು ಎಲ್ಲದನ್ನು ಮಾಡಿದ್ದೇವೆ. ಮತ್ತು ಅದರಲ್ಲಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಅದು 10 ಇಂಚು 9 ಇಂಚು ಹಾಕುವಂಥ ಕಾಂಕ್ರೀಟು. ಅದರಲ್ಲಿ ಕಾಂಕ್ರೀಟನ್ನು ಕ್ಯೂಬ್ ಇಟ್ಟು ಚೆಕ್ ಮಾಡ್ತಾರೆ, ಆ ಕ್ಯೂಬನ್ನು ಇಡಬೇಕು. ಈಗ ಇವರು ಹಿಂದೆ ಇದ್ದಾಗ, BJP ಸರ್ಕಾರ ಇದ್ದಾಗ ಏನು ಡಾಮರೀಕರಣ ಮಾಡಿದ್ದಾರೆ, ನಿಮಗೆ ಗೊತ್ತಿರ್ಬೋದು. ಅಲ್ಲಿ ಹೇಗೆ ಎದ್ದು ಬರ್ತಾ ಇದೆ ಅಂತ ನೋಡ್ಬೋದು. ಕೃಷ್ಣನಗರ ಈ ಕಡೆ ಎಲ್ಲ ನೋಡಿದರೆ ಹೇಗೆ ಎದ್ದು ಬರ್ತದೆ, ಎಷ್ಟು ದೊಡ್ಡ ಗುಂಡಿ, ಯಾವಾಗ ರಿಪೇರಿ ಮಾಡ್ತಾರೆ. ಅದಕ್ಕೆ ನಾವು ಆ ತಲೆಬಿಸಿಯೇ ಬೇಡ, 40 ವರ್ಷಕ್ಕೆ 50 ವರ್ಷಕ್ಕೆ ಬೇಕಾಗುವಂಥ 10 ಇಂಚು ದಪ್ಪದ ಕಾಂಕ್ರೀಟನ್ನು ಹಾಕಿರುವಂಥದ್ದು. ಅದರಲ್ಲಿ ಕಲಪೆ ಅಂತ ಹೇಳಲಿಕ್ಕೇನಿಲ್ಲ. ಅವೈಜ್ಞಾನಿಕ ಅಂತ ಏನೋ ಬಳಕೆಯನ್ನು ಬಳಕ್ತಾರೆ. ವೈಜ್ಞಾನಿಕ ಅಂದರೆ ಏನು? ಮತ್ತೆ ಇವ್ರ ಹತ್ರ ಏನೋ ಹೊಸ ಟೆಕ್ನಾಲಜಿ ಇದೆಯಾ? ಇವರಿಗೆ ಏನು, ಇವರ ಜಾಗದ ಇವ್ರಿಗೆ ಏನು ಮಾಡಲಿಕ್ಕೆ ಗತಿ ಗೋತ್ರ ಇಲ್ಲದವರು ಈಗ ಎಲ್ಲಿಯೂ ಹೋಗಲಿಕ್ಕೆ ಆಗೋದಿಲ್ಲ, ಹಿಂದೂ ಮುಸ್ಲಿಂ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೂ ಅವಕಾಶ ಇಲ್ಲ ಇಲ್ಲಿ. ಅದಕ್ಕೆ ಈ ರಸ್ತೆ ಬದಿಯಲ್ಲಿ ಗುಂಡಿ ಬಿದ್ದಿದೆಯಾ ಸೈಡ್. ನಮಗೆ 35 ಕೋಟಿ ತಂದು ಸ್ವಾಮಿ ಕೆಲಸ ಮಾಡಿಸ್ಲಿಕ್ಕೆ ಗೊತ್ತು, ಅನುದಾನ ತಂದು ಸೈಡ್ಗೆ ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ವಾ? ಇವ್ರು ಬರಬೇಕಾ ಸೈಡ್ ಮಣ್ಣು ಹಾಕಲಿಕ್ಕೆ? ಅಲ್ಲ, ಇವರು ಯಾರು ಕೇಳುವವರು? ಆಯಿತು, ತುಂಬ ರೋಡುಗಳಿಗಾಗಿದೆ, ಇವ್ರು ಹೋಗಿ ಕೂತ್ಕೊಂಡು ಮಾಡಿಸಿ ಅಂತ. ಇವರು ಜನ ಮೂರ್ಖರಲ್ಲ, ಜನ ಯಾರು ಮೂರ್ಖರಲ್ಲ. ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅಂತ ಹೇಳಿದರೆ ಆಯಿತು, ನಾನು ಹೇಳ್ತೀನಿ ಎಲ್ಲ. ಅವರು ಹೋದಲ್ಲಿ ಒಂದು ಪೈಸೆ ಹಾಕೋದಿಲ್ಲ, ಮ್ಯಾಕ್ ಮಾಡಲಿ. ಅವರು ಹೋದಲ್ಲಿಗೆ ಒಂದು ಪೈಸೆ ಹಾಕೋದಿಲ್ಲ, ಮಾಡಲಿ ಅಂತ. ಈಗ ನಾನು ನಿಲ್ಲಿಸ್ತೀನಿ ಆ ಕೆಲಸ. ಮಾಡಲಿಕ್ಕೆ ಆಗ್ತದೆ? ನಮಗೆ 35 ಕೋಟಿ ತಂದು ಮಾಡಲಿಕ್ಕೆ ಆಗಿದೆ. ಪುತ್ತೂರು ಉಪ್ಪಿನಂಗಡಿ ರಸ್ತೆ ಈಗ ಹೇಗೆ ಆಗ್ತದೆ, ಬೊಳುವಾರಿನಲ್ಲಿ ಹೇಗೆ ಆಗಿದೆ? ಇವರಿಗೆ ಇದನ್ನು ನೋಡಲಿಕ್ಕೆ ಆಗೋದಿಲ್ಲ. ಇದರಲ್ಲಾದರೂ ಬಂದು ನಾನು ನಿಂತೆ, ಏನು ಕೆಲವು ನಾಯಕರಿದ್ದಾರೆ, ಸ್ವಯಂ ಘೋಷಿತ ನಾಯಕರು, ನಾನು ಆ ನಾಯಕ, ನಾನು ಈ ನಾಯಕ. ಎಂಥ ನಾಯಕರು ಇವರೆಲ್ಲ? ಇವರಿಗೆ ಅಧಿಕಾರ ಇರುವಾಗ ಮಾಡಲಿಕ್ಕೆ ಆಯಿತಾ? ನಾವು ಈಗ ತರುವುದನ್ನು ನೋಡಲಿಕ್ಕೆ ಆಗೋದಿಲ್ಲ ಇವರಿಗೆ. ಏನಾದರೂ ಮಾಡಿ ಒಬ್ಬ ಕಲ್ಲು ಎತ್ತುಕೊಂಡು ಹೋಗೋದು, ಒಬ್ಬ ನಾಚಿಕೆ ಆಗಬೇಕು ಇವರಿಗೆಲ್ಲ. ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಮಗೆ? ಹಾಂ, ಅಲ್ಲಿ ಕಲ್ಲು ತಗೊಂಡು ಹೋಗ್ತೀರಾ, ಅಲ್ಲಿ ಒಂದು 3 ಜನ ಜಾಗ ಬಿಡಲಿಲ್ಲ, ತಾಕತ್ತಿದ್ರೆ ಅವರನ್ನು ಎಬ್ಬಿಸುವಂಥ ಕೆಲಸ ಮಾಡಿ ಸ್ವಾಮಿ ನೀವು. ಪುತ್ತೂರಿನ ಅಭಿವೃದ್ಧಿಗೆ ಅಡ್ಡ ಮಾಡ್ತೀರಾ? ಅದರಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ತಗೊಳ್ಲಿಕ್ಕೆ ನೋಡ್ತೀರಾ? ಅದರಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಕೊಂಡು ಅಲ್ಲಿ ನಾನು ಹೇಳಿದೆ, ಅವರು ಒಂದು ಮರುದಿವಸನೇ ಮಣ್ಣು ಹಾಕಿದರು. ನಮಗೇನು ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ವಾ ಅಲ್ಲಿ? ಅಲ್ಲ, ಅವ್ರಿಗೆ ಗೊತ್ತಿಲ್ವಾ? ಇವರು ಹೇಳಿದಾಗೆ ಮಾಡಬೇಕಂತ ಏನಾದರೂ ಇದೆಯಾ? ದಯಮಾಡಿ ಪುತ್ತೂರಿನ ಅಭಿವೃದ್ಧಿ ಏನಾಗ್ತಾಯಿದೆ ಅದಕ್ಕೆ ನೀವು ಸಹಕಾರ ಕೊಡಿ. ಕಳಪೆ ಅಂತ ಹೇಳಿದರೆ ಯಾರನ್ನು ಕೆಲಸ ಮಾಡಲಿಕ್ಕೆ ಬಿಡುವೆ. ನಾನು ಹೇಳ್ತೀನಲ್ಲ, ಎಲ್ಲಾದರೂ ಕಳಪೆ ಕೆಲಸ ಆದರೆ ನಾವೇ ಬಿಡುವುದಿಲ್ಲ ಕೆಲಸ. ನಾವು ಸಾರ್ವಜನಿಕರ ಹತ್ರ ಹೇಳ್ತೀವಿ, ಕೆಲಸ ಮಾಡಲಿಕ್ಕೆ ಬಿಡಬೇಡಿ. ಎಲ್ಲಿ ರಸ್ತೆ ಕಲಪೆ ಕಾಮಗಾರಿಗಳಾಗ್ತದೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಬಿಡಬೇಡಿ.
ನಾನೇ ಹೇಳ್ತೀನಿ. ಇದು 9-10 ಇಂಚಿನ ಕಾಂಕ್ರೀಟು ಕ್ಯೂಬ್ ಇಟ್ಟು ಚೆಕ್ ಮಾಡಬೇಕು, ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ 2 ಜನ ಬಿಡ್ತಾ ಇಲ್ಲಲ್ಲ ರೋಡಿಗೆ. ನಾವು ಅದನ್ನು ಪರದಾಟ ಮಾಡ್ತಾಯಿದ್ವಿ. ನಾವು ಅವರು ಪಕ್ಕದ ಮನೆಯವ್ರ ಹತ್ರ ಕೈಕಾಲು ಹಿಡಿದು ನಾವು ಅದನ್ನು ಮಾಡಿಸುವಂಥದ್ದು. ರಸ್ತೆಗೆ ಜಾಗ ಕೊಡಿ, ನಿಮಗೆ ಆಮೇಲೆ ದುಡ್ಡು ಕೊಡ್ತೀವಿ ಅಂತ. ಬೊಳುವಾರಿನಲ್ಲಿ ಸಿಂಗಲ್ ರೋಡ್ ಮಾಡೋ ಪ್ಲ್ಯಾನ್ ಇತ್ತು. ಅಲ್ಲಿ ನಾನು ಹೋಗಿ DC ಅವ್ರ ಹತ್ರ ಗಲಾಟೆ ಮಾಡಿ ಆ ನಗರಸಭೆಯ ಬಿಲ್ಡಿಂಗನ್ನು ಹೊಡೆದು ಹಾಕಿ ಇವತ್ತು 4 ಲೈನ್ ಮಾಡ್ತಾ ಇದ್ದೇವೆ. ನೋಡಿ, ಇನ್ನೊಂದು 15-20 ದಿವಸದಲ್ಲಿ, ಒಂದು ತಿಂಗಳಲ್ಲಿ ಹೇಗೆ ಆಗ್ತದೆ ಅಂತ. ಪುನಃ ನೆಕ್ಕಿಲಾಡಿಯಿಂದ ಪುನಃ 10 ಕೋಟಿ ತಂದಿದ್ವಿ. ಒಂದು ದುಡ್ಡು ತರಲಿಕ್ಕೆ ಎಷ್ಟು ಕಷ್ಟ ಇದೆ. ಇವರು ಅಲ್ಲಿ ನಿಂತುಕೊಂಡು ಪೋಸ್ಟ್ ಕೊಡ್ತಾರೆ. ಅಯ್ಯೋ, ಕಲ್ಲು ಒಬ್ಬ ಎತ್ತುಕೊಂಡು ಹೋಗುತ್ತಾನೆ, ಏನು ಹೊತ್ಕೊಂಡು ಹೋಗೋದು ಒಬ್ಬರು ಕಲ್ಲು, ಕೂತ್ಕೊಳ್ಳೋದು ಒಬ್ಬರಲ್ಲಿ ಕೂತ್ಕೊಳ್ಳಬೇಕಿತ್ತು ಒಂದು ತಿಂಗಳು. ಈಗ ಈ ಹಿಂದೆ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಅಂಡರ್ ಪಾಸ್ ಕೆಳಗಡೆ, ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ಎಷ್ಟೆಷ್ಟು ದೊಡ್ಡ ಗುಂಡಿಗಳು ಬಿದ್ದಿತ್ತು. ಮಳೆಗಾಲದಲ್ಲಿ ನಾವು ಹೇಗೆ ಹೋಗ್ತಾ ಇದ್ವು ಅಂತ ಎಲ್ರಿಗೂ ಗೊತ್ತಿದೆ. ಪುತ್ತೂರಿನ ಜನರಿಗೆ ಎಲ್ರಿಗೂ ಗೊತ್ತಿದೆ. ಈಗ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ. ಇದನ್ನು ಬಿಟ್ಟು ಸೈಡಿಗೆ ಮಣ್ಣು ಹಾಕಲಿಲ್ಲ, ಆ ಸೈಡಿಗೆ ಮಣ್ಣು ಹಾಕಲಿಲ್ಲ. ಯಾರು ಇವರು ಕೇಳಲಿಕ್ಕೆ? ಇನ್ನು ಆ ಕಡೆ ಒಂದು ರಾಷ್ಟ್ರದಲ್ಲಿ ಹೋಗಿ ಪೋಸ್ಟ್ ಕೊಡೋದು. ಇಲ್ಲಿ PDO ನನಗೆ ಫೋನ್ ಮಾಡಿದೆ. ಯಾವರಯ್ಯ ಇವರಿಗೆ PDO ಫೋನ್ ಮಾಡೋದು? ಆಯಿತು, ಮಾಡಿಸಿ ಅದನ್ನು. ನೀವು ನರಿಬುಗ್ರಲ್ಲಿ ಹೋಗಿದ್ರಲ್ಲ, ಅದನ್ನು ಮಾಡಿಸ್ಲಿಕ್ಕೆ ಆಗ್ತದೆ ನೋಡ್ತೀನಿ ನಾನು. ಸುಮ್ಮನೆ ಇದನ್ನೆಲ್ಲ ಕಟ್ಟಿಕೊಂಡು ಜನ ಏನು ಮೂರ್ಖರಲ್ಲ. ನಿಮ್ಮ ಮೂರ್ಖತನವನ್ನು ನಮಗೆ ತೋರಿಸುವಂಥ ಕೆಲಸವನ್ನು ಮಾಡಬೇಡಿ. ನಮಗೂ ಗೊತ್ತು ರಾಜಕೀಯ ಮಾಡಲಿಕ್ಕೆ. ಇಷ್ಟುವರೆಗೆ ನಿಮಗೆ ಹಿಂದೂ ಮುಸ್ಲಿಂ ಅಂತ ಮಾಡಲಿಕ್ಕೆ ಅವಕಾಶ ಇತ್ತು. ಈಗ ಜನ ಒಟ್ಟಾಗಿದ್ದಾರೆ. ಇವರ ಮಂಗ ಮಾಡ್ತಾರಲ್ಲ, ಇದನ್ನೆಲ್ಲ ಜನ ತಿಳ್ಕೊಂಡಿದ್ದಾರೆ. ಆಗೋದಿಲ್ಲ ಇವರಿಂದ ಅಂತ. ಗೊತ್ತಿಲ್ವಾ ಡೆಲ್ಲಿಯಲ್ಲಿ ಹೇಗೆ ಜನ ಸೇರಿದ್ದಾರೆ ಅಂತ? ಇವರು ಇಲ್ಲಿ ಪರದಾಡ್ತಾರೆ ಇವರು. ನಾನು ಇನ್ನು ಮುಂದೆ ಆದರೂ ನಿಮಗೆ ಹೇಳೋದು, ದಯಮಾಡಿ ನಮ್ಮ ಸಂತೆಗೆ ಬರಬೇಡಿ. ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಿ. ನಿಮಗೆ ರಾಜಕೀಯದಲ್ಲಿ ನಿಮಗೆ ಬೇಕಾದಷ್ಟು ಅವಕಾಶಗಳು ಸಿಕ್ಕಿದೆ, ಆಗ ನೀವು ಬಳಸ್ಕೊಳ್ಬೋದಿತ್ತು. ಇನ್ನು ನಿಮ್ಮ ಅಂಗಡಿ ಬಂದಾಗ್ತದೆ ಬಿಡಿ, ಅದಕ್ಕೆ ಅವಕಾಶನೇ ಕೊಡೋದಿಲ್ಲ. ಮತ್ತು ನೀವು ಹೇಳಿ ಹೊಡೆದಾಗಿ ನಾವು ರೋಡ್ ಮಾಡಲಿಕ್ಕೆ ಆಗೋದಿಲ್ಲ, ತಿಳ್ಕೊಳ್ಳಿ. ಯಾರಾದರೂ ಇವರನ್ನು ಕರೆದು ರೋಡ್ ಮಾಡಿಸಿ ಅಲ್ಲಿ ಇದು ಮಾಡ್ತಂದ್ರೆ ಆ ರೋಡಿಗೆ ಒಂದು ಪೈಸೆ ಇಡೋದಿಲ್ಲ. ವೆರಿ ಕ್ಲಿಯರ್. ಮಾಡೋದಿದ್ರೆ ಮಾಡ್ಕೊಳ್ಳಿ ಅವರು. ಈಗ ನಿನ್ನೆ ಅವರು ಆರೋಪ ಮಾಡಿದ್ರು, ನೀವು ಅಕ್ವೈರ್ ಮಾಡಿದ್ರಿ, ರೋಡ್ ಮಾಡಿದ್ದು ಸರಿಯಾ? ಜಾಗ ಅಕ್ವೈರ್ ಮಾಡಿದ್ರೆ ರೋಡ್ ಮಾಡಿ ನೆಕ್ಸ್ಟ್ ಫ್ಯೂಚರ್ ಏನು ಸಮಸ್ಯೆ ಆಗಲಿಕ್ಕಿದೆಯಾ? ಜಾಗ ಎಲ್ಲೆಲ್ಲಿ ಸರ್ಕಾರದ ಜಾಗ ಇದೆ ಅಲ್ಲೆಲ್ಲ ಜಾಗ ನಾವು ರೋಡ್ ಮಾಡ್ಕೊಂಡು ಬಂದಿದ್ದೇವೆ. ಈಗ ಅಲ್ಲಿ 2 ಮನೆಯವರು ಜಾಗ ಬಿಡಲಿಕ್ಕೆ ಅವರು ಕೋರ್ಟಿಗೆ ಹೋಗಿದ್ದಾರೆ. ಅವರ ಜಾಗವನ್ನು ಸರ್ವೆ ಮಾಡಲಿಕ್ಕೆ ಕೂಡ ಅವಕಾಶ ನಾವೀಗ ಕೋರ್ಟಲ್ಲಿ ಕೇಳ್ತಾ ಇದ್ದೇವೆ. ಅಲ್ಲಿ ಸರ್ವೆ ಮಾಡುವಾಗ ಇವರು ರಸ್ತೆಯ ಜಾಗನೇ ಇವರ ಒಳಗಡೆ ಇದೆ. ಇವರು ರಸ್ತೆ ಮಾರ್ಜಿನಲ್ಲಿ ಮನೆ ಕಟ್ಟಿದ್ದಾರೆ. ಅದು ಇದ್ದರೆ ಅದನ್ನು ನಾವು ತೆಗೆಯುವಂಥ ಕೆಲಸವನ್ನು ಮಾಡ್ತೇವೆ. ಯಾವ ಮುಲಾಜಿ ಕೊಡುವುದಿಲ್ಲ. ನಮಗೆ ಸರ್ವೆ ಮಾಡಲಿಕ್ಕೆ ಸರ್ಕಾರಿ ಸರ್ವೆಗೆ ಆಜ್ಞೆ ಆದ ಕೂಡಲೇ ನಾವು ಅದನ್ನು ಸರ್ವೆ ಮಾಡಿ ಎಷ್ಟು ಜಾಗವನ್ನು ತೆಗಿತೇವೆ. ಏನು ಎಲ್ಲ ಬಿಟ್ಟು ಕೊಡುವವರೆಗೆ ಕೂತು ಆಮೇಲೆ ರಸ್ತೆ ಮಾಡಬೇಕಂತ ಇದೆಯಾ? ಅವರಿಗೆ ಕೂಡ ಅಕ್ವಿಸಿಷನಿಗೆ ಹಾಕಿದ್ದೇವೆ. ಅವ್ರು ಕೊಟ್ಟರೆ ಅವರಿಗೆ ಸರ್ಕಾರಿಯಲ್ಲಿ 3 ಪಟ್ಟು ಹಣವನ್ನು ಕೊಡ್ತೇವೆ. ಕೊಟ್ಟು ಅವರ ಜಾಗವನ್ನು ಇವತ್ತೆಲ್ಲ ನಾಳೆ ತೆಗೆಯುವುದೇ, ಅದರಲ್ಲಿ ಏನು 2 ಮಾತೇ ಇಲ್ಲ. ಈಗ ರೈಲ್ವೆ ಅಂಡರ್ ಬ್ರಿಡ್ಜಿಗೆ ಕೂಡ 8 ಕೋಟಿ ರೂಪಾಯಿ ದುಡ್ಡನ್ನು ನಾವು ತಂದಿದ್ದೀವಿ. ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇವರಿಗೆ ಅವರ ಮನ ಉಳಿಸಲಿಕ್ಕೆ ನಾವು ಪ್ರಯತ್ನವನ್ನು ಪಟ್ಟಿದ್ದೇವೆ. ಅದರಲ್ಲಿ 12 ಜನ ಪಾಲುದಾರರಿದ್ದಾರೆ. 8 ಜನ ಅವ್ರ ಒಪ್ಪಿಗೆಯನ್ನು ನಮಗೆ ರೈಟಿಂಗ್ ಮೂಲಕ ಕೊಟ್ಟಿದ್ದಾರೆ. ಇನ್ನು 4 ಜನ ಮಾತ್ರ ಬಾಕಿ ಇರೋದು. ಆ ಪ್ರಕಾರ ನಾವು ತೆಗಿಬೋದು. ಇನ್ನು ಅಳತೆ ಮಾಡಿ ಅದನ್ನು ಯಾವ ರೀತಿ ಮಾಡಬೇಕು ಅದನ್ನು ಮಾಡ್ತೇವೆ. ಅಲ್ಲಿವರೆಗೆ ಸಿಂಗಲ್ ರೈನು 12 ಫೀಟು ಮೊದಲಿನ ರಸ್ತೆ ಅಷ್ಟು ರಸ್ತೆ ಇದೆ ಅಲ್ವಾ, ಹೋಗ್ಬೋದಲ್ಲ. ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಅದು ಆದ ಮೇಲೆ ಮಾಡ್ತೇವೆ ಅದನ್ನು. ಸರ್, ರೈಲ್ವೆದು ಕೆಲಸ ಯಾವಾಗ ಶುರು ಆಗುತ್ತೆ? ರೈಲ್ವೆದು ಈಗಲೇ ನಾವು ನಮ್ಮ ಮೈಸೂರಿನಲ್ಲಿ ಅದು ಫೈನಲ್ ಇದಕ್ಕೆ ಅಪ್ರೂವಲ್ಗೆ ಹೋಗಿದೆ. ಅದಾದ ಕೂಡಲೇ ಇನ್ನೊಂದು 1-1.5 ತಿಂಗಳಲ್ಲಿ ಟೆಂಡರ್ ಕರಿತೇವೆ ಅಂಡರ್ ಪಾಸ್ಗೆ. ಸರ್, ಅಲ್ಲಿ ಮೋರಿ ಮಾಡ್ತಾ ಇದ್ದಾರೆ. ಮೋರಿ ಅಡಿಯಲ್ಲಿ ADB ಪೈಪ್ ಇದೆ, ಅದು ನಿಲ್ಬೋದಾ? ಎಲ್ಲಿ? ಅದೇ ರೈಲ್ವೆ ಅರ್ಧ ತೆಗೆದಿಟ್ಟದ್ದು ಮೋರಿ ಅಡಿಯಲ್ಲಿ ಈಗ ಪೈಪ್ ಹೋಗ್ತಾ ಇದೆ. ಅಲ್ಲ, ಅದರ ಈಗ ಕಟ್ಟುವಂಥದ್ದು. ಅದರ ಕೆಳಗಡೆ ಹಾಕಬೇಕಷ್ಟೇ, ಅದನ್ನು ಶಿಫ್ಟ್ ಮಾಡೋಕ್ಕಾಗಲ್ಲ. ಪೈಪ್ ಲೈನ್ ಇದೆ ಅಲ್ವಾ, ಅದು ದೊಡ್ಡ ಪೈಪ್ ಲೈನ್ ಇರುವಂಥದ್ದು. ಜಲಸಿರಿದ ಶಿಫ್ಟ್ ಮಾಡ್ಬೋದು. ಕೆಳಗಡೆನಾ ಗೊತ್ತಿಲ್ಲ, ನಾನು ನೋಡಿಲ್ಲ. ಅವರು ಒಂದು ಪ್ರೊವಿಷನ್ ಇಟ್ಕೊಂಡಿರ್ಬೋದು. ಯಾಕಂತ ಹೇಳಿದ್ರೆ ಇದ್ರ ಕೆಳಗಡೆ ಇದ್ದೀಗ ಅಲ್ಲಿ ನಾವು ಹೊಸ ಲೈನನ್ನು ಹಾಕ್ತಾ ಇದ್ವಿ ಜಲಸಿರಿದು. ಯಾಕಂತ ಹೇಳಿದ್ರೆ ಹೊಸ ಲೈನ್ ಈ ಲೈನಲ್ಲಿ ಹಾಕ್ತೀವಿ. ಇನ್ನೊಂದು ಅಂಡರ್ ಪಾಸ್ ಮಾಡ್ತೀವಲ್ಲ, ಅದರ ಕೆಳಗಡೆ ಹೊಸ ಲೈನ್ ಹಾಕ್ತೀವಿ. ಪೈಪ್ ಲೈನ್ ಎಲ್ಲ ಬಂದಿದೆ, ಅದರ ಕೆಳಗಡೆಯಿಂದ ಆ ಕಡೆ ಲೈನಿಗೆಲ್ಲ ಟ್ಯಾಪ್ ಮಾಡಲಿಕ್ಕೆ ಅಲ್ಲಿ ಹೊಸ ಲೈನನ್ನು ಹಾಕ್ತೀವಿ. ಈಗ ಒಂದು ಹೊಸ ಲೈನ್ ಅವ್ರು ಜಲಸಿರಿ ಹಾಕಿದ್ದಿದೆ,
ಅದು ಕೆಳಗಡೆ ಇರ್ತದೆ. ಅದನ್ನು ವಿದ್ಯುತ್ ಯು ಜಿ ಡಿ ಏನು ಪ್ಲ್ಯಾನ್ ಆಗಲಿಲ್ಲ ಅಲ್ಲಿ. ಅದಕ್ಕೆ 1 ಮೀಟ್ರ್ ಗ್ಯಾಪ್ ಇಟ್ಟಿದ್ವಿ ನೋಡಿ ಸೈಡಲ್ಲಿ, ಆ ಕಡೆ ಈ ಕಡೆ 1 ಮೀಟ್ರ್ ಗ್ಯಾಪ್ ಇಟ್ಟಿದ್ವಿ. ಏನಾದರೂ ಸರ್ವಿಸಿಗೆ ಅದನ್ನು ಕೊಡಬೇಕಷ್ಟೆ, ಅದಕ್ಕಿಂತ ಜಾಸ್ತಿ ರೈಲ್ವೆ ಇದರಲ್ಲಿ ಮಾಡೋಕ್ಕಾಗಲ್ಲ. ನಾವು ಈಗ ಇನ್ನೊಂದು ಮಾಡ್ತೀವಲ್ಲ, ಅದು ಹಿಂದೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ 20 ಮೀಟ್ರಿಗೆ ನಾವು ತಗೊಂಡಿದ್ವಿ. ಈಗ 24 ಮೀಟ್ರ್ ಮಾಡ್ತೀವಿ. ಎಲ್ಲ ಸರ್ವಿಸಸ್ಸು ಆ ಇನ್ನೊಂದು ಅಂಡರ್ ಪಾಸಲ್ಲಿ ಇಡ್ತೇವೆ. ಅದಕ್ಕೆ ನಮಗೆ 8 ಕೋಟಿ ರೂಪಾಯಿ ಮೊದಲು ಕಾಸ್ಟ್ ಆಗ್ತಿತ್ತು, ಈಗ 9.5 ಕೋಟಿ ರೂಪಾಯಿ, ಅದಕ್ಕೆ 1.5 ಕೋಟಿ ರೂಪಾಯಿ ಜಾಸ್ತಿ ಆಗಿದೆ. ಅಂದರೆ ಎಲ್ಲ ಸರ್ವಿಸಸ್ಸು, ಇಲೆಕ್ಟ್ರಿಕಲ್ ಲೈನು, ಬಾಕಿ ಲೈನ್ಗಳೆಲ್ಲ ಇನ್ನೊಂದು ಹೊಸದರಲ್ಲಿ ಮಾಡ್ತೀವಿ. ಇದು ಹಿಂದೆ ಮಾಡಿರುವಂಥದ್ದು, ಇದನ್ನು ಎಕ್ಸ್ಪಾನ್ಷನ್ ಮಾಡೋಕ್ಕಾಗಲ್ಲ. ಹೊಸದು ಮಾಡೋದ್ರಲ್ಲಿ ಈಗ ಅದರಲ್ಲಿ 2 ಮೀಟ್ರ್ ಜಾಗ ಇಟ್ಟು ಆಲ್ ಸರ್ವಿಸಸ್ ಮಾಡ್ತೀವಿ. ಜಲಸಿರಿದು ಹೊಸ ಲೈನ್ ಹಾಕಬೇಕಾಗ್ತದೆ. ಅಂದರೆ ಇದನ್ನು ಕಟ್ ಮಾಡಿ ಇಡಲಿಕ್ಕೆ ಆಗೋದಿಲ್ಲ, ಅಷ್ಟರೊಳಗೆ ಅದರಲ್ಲೇ ಹೋಗ್ತದೆ. ಹೊಸ ಲೈನಿಗೆ 19 ಲಕ್ಷ ರೂಪಾಯಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಈಗ. ಸರ್, ಈಗ ಹಿಂದೆ ಆದ ಡಾಮರ್ 4 ಲೈನ್ ಈಗ ಹೊಂಡ ಬಿದ್ದಿದೆಯಲ್ಲ, ಅದಕ್ಕೇನಾದರೂ ಟೆಂಪರರಿ ಸೊಲ್ಯೂಷನ್ಗೆ ಏನಾದರೂ ಸೂಚನೆ ಕೊಟ್ಟಿದ್ದೀರಾ? ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಈ ಮಳೆಗೆ ಡಾಮರು ರಸ್ತೆಗಳು ನಿಲ್ಲುವುದು ಭಾರಿ ಕಡಿಮೆ. ನಮಗೂ ಕೂಡ ನಮ್ಮ ಪುತ್ತೂರು ಉಪ್ಪಿನಂಗಡಿ ರಸ್ತೆಗೆ ಡಾಮರೀಕರಣ ಈಗ ಇಲ್ಲಿ ಆಗಿರುತ್ತಾರೆ, ಡಾಮರೀಕರಣನೇ ಸ್ಯಾಂಕ್ಷನ್ ಆಗಿರುತ್ತೆ. ನಾವು ಅದನ್ನು ಬದಲಾವಣೆ ಮಾಡಿ ಎಕ್ಸ್ಟ್ರಾ ಫಂಡ್ 13.5 ಕೋಟಿ ಎಕ್ಸ್ಟ್ರಾ ತಂದದ್ದು ಏಕೆ ಅಂತ ಹೇಳಿದ್ರೆ, ಇಲ್ಲಾಂದರೆ 22.5 ಕೋಟಿಯಲ್ಲಿ ಪೂರ್ತಿ ಇತ್ತು. ನಾವು ಪುನಃ 13.5 ಕೋಟಿ ಎಕ್ಸ್ಟ್ರಾ ತಂದು ಇದನ್ನು ಇಲ್ಲಿಗೆ ಸೀಮಿತ ಮಾಡಿ ಕಾಂಕ್ರೀಟ್ ಮಾಡಿರುವಂಥದ್ದು. ನೀವು ನೋಡಿರ್ಬೋದು, ಕಳೆದ ವರ್ಷ 2 ವರ್ಷದ ಹಿಂದೆ 3 ವರ್ಷದ ಹಿಂದೆ ಮಾಡಿರುವಂಥ ರಸ್ತೆ ಈಗಲೇ ಗುಂಡಿ ಬಿದ್ದಿದೆ. ಕೆಲವು ಕಡೆ ಇದಾಗಿದೆ, ಕೆಲವು ಮೇಲೆ ಆಗಿದೆ. ನಾವು ಹೇಳ್ಬೋದಾ ಅದು ಏನು ಅದರಲ್ಲಿ ಏನಿಲ್ಲ, ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳ್ಬೋದು. ಇವರು ಕಳಪೆ ಕಾಮಗಾರಿ ಅಂತ ಹೇಳ್ತಾರಲ್ಲ, ಆ ಅಂಡರ್ ಪಾಸ್ ನೋಡಿ, ನೇಷನಲ್ ಹೈವೇ ಪಕ್ಕದಲ್ಲಿ ನೋಡಿ, ಇವರು ಅಲ್ಲಿ ಹೋಗಿ ಕಲ್ಲು ಹೊತ್ತುಕೊಂಡು ನಿಂತ್ಕೊಳ್ಳಿ. ಇವರು ಇಲ್ಲಿ ಶೋ ಕೊಡುವವರು ಅಲ್ಲಿ ಹೋಗಿ ಅವರಿಗೆ ಹೋಗಿ ಒಮ್ಮೆ ಸೈಡ್ ಮುಚ್ಚಪ್ಪ ಅಂತ ಹೇಳಿ ಅಂತೆ, ಮುಚ್ಚಿಲ್ಲ ಅಂತೆ ಮರು ದಿವಸ ಮುಚ್ಚಿಸಿ ಅದನ್ನು. ಅದೆಲ್ಲ ಹೋಗುವಂಥದ್ದಲ್ಲ. ಅದಕ್ಕೆ ಸಮಯಾವಕಾಶಗಳಿದೆ, ಆಗಲೇಬೇಕು, ಈ ರೀತಿ ಆಗಬೇಕು. ಅದಕ್ಕೆ ನಾವೆಲ್ಲ ಕಾಂಕ್ರೀಟ್ ಹೋಗುವಂಥದ್ದು. ಈಗ 13 ಕೋಟಿ ರೂಪಾಯಿ ರಸ್ತೆ ಇನ್ನೂ 13 ಟೆಂಡರ್ ಆಗಿದೆ, ನಾಳೆ ನಾಡ್ದಲ್ಲಿ ಓಪನ್ ಆಗ್ತದೆ. ಅದು ಕೂಡ ಕಾಂಕ್ರೀಟು. ಕಬಕದಿಂದ ವಿಟ್ಲಕ್ಕೆ ಹೋಗುವಂಥ ರಸ್ತೆ ಪೂರ್ತಿ 4 ಲೈನ್ ಮಾಡ್ತೀವಿ, ಅದು ಕೂಡ ಕಾಂಕ್ರೀಟ್ ರಸ್ತೆಯನ್ನೇ ಮಾಡ್ತೀವಿ. ಹೊಂಡಕ್ಕೆ ರಸ್ತೆಗಳಲ್ಲಿರುವಂಥ ಈಗ ಬಿದ್ದಿರೋ ಹೊಂಡಕ್ಕೆ ಅದು ಮಳೆಗಾಲ ಮುಗ್ದ ನಂತರನೇ ಮಾಡಬೇಕು ಹೊರತು ಅದಕ್ಕೆ ಮೊದಲು ಮಾಡಲಿಕ್ಕೆ ಆಗೋಲ್ಲ. ಈಗ ಡಸ್ಟ್ ಏನಾದರೂ ಹಾಕುವಂಥದ್ದು? ಅದಕ್ಕೆ ಒಂದು ಹೊಸ ಟೆಕ್ನಾಲಜಿ ಅಂತ ಒಂದು ಡಸ್ಟ್ ಪೌಡ್ರನ್ನು ತರಿಸಿದ್ವಿ ಈಗ ಲಕ್ನೋದಿಂದ. ಕಳೆದ ವರ್ಷ ಒಂದು ತರಿಸಿದ್ರು, ಅದು ಫೇಲಿಯರ್ ಆಯಿತು, ಅದು ಇಲ್ಲಿ ವರ್ಕ್ ಆಗಲಿಲ್ಲ. ಈ ವರ್ಷ ನ್ಯಾಷನಲ್ ಹೈವೇ ಅವರು ನಮ್ಮ PWD ಅವರು ಸೇರಿ ಒಂದು ಹೊಸ ಡಸ್ಟನ್ನು ತರಿಸಿದ್ದಾರೆ. ಇನ್ನೂ ಪ್ರಾಯೋಗಿಕವಾಗಿ ಉಪಯೋಗ ಆಗ್ತಾ ಇದೆ. ಅದನ್ನೀಗ ತರಿಸಿ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಎಲ್ಲ ಕಡೆ ಕಾಂಕ್ರೀಟ್ ಈಗ ಹೊರಡಿದ್ರೆ ಈಗ ನಮ್ಮ ಬಹುಕನಸಿನ ಯೋಜನೆ UGDಗೆ ಸಮಸ್ಯೆ ಆಗಿದೆ. ಮತ್ತೆ UGDಗೆ ಕಟ್ ಮಾಡಲೇಬೇಕು. UGDಗೆ ನೋಡಿ, ಈಗ ಮಂಗಳೂರಲ್ಲೆಲ್ಲ ಕಟ್ ಮಾಡ್ತಾರಲ್ಲ, ಕೋರ್ ಕಟ್ಟಿಂಗು, ಅದರಲ್ಲಿಂದ ಕಟ್ ಮಾಡಿಯೇ ಮಾಡಬೇಕಾಗ್ತದೆ. ಸರ್ವಿಸ್ ಈಗ ನೋಡಿ, ನಮ್ಮಲ್ಲಿ ಮಾಡುವಂಥ UGD ಏನಿದೆ ಅಂತ ಹೇಳಿದ್ರೆ ವಾಕ್ಯೂಮ್ ಸಿಸ್ಟಮ್ ಇದು ನಾವು ಮಾಡೋದು. ಆ ವಾಕ್ಯೂಮ್ ಸಿಸ್ಟಮಲ್ಲಿ ಮಾಡುವುದು ಅಂತ ಹೇಳಿದ್ರೆ ಅದಕ್ಕೆ ಏನು ಡೀಪ್ ಹೋಗಲಿಕ್ಕಿಲ್ಲ, ಅದು ಗ್ರಾವಿಟಿ ಮೇಲೆ ಹರಿಯೋಲ್ಲ. ಅಂದರೆ ಪೈ ಫೋರ್ಸಲ್ಲಿ, ಈಗ ನೀವು ರೈಲ್ವೆಯಲ್ಲಿ ಫ್ಲೈಟಲ್ಲಿ ನೋಡಿದ ಆ ರೀತಿಯಲ್ಲಿ ಹರಿಯುವಂಥದ್ದು ನಾವು ಪ್ಲ್ಯಾನ್ ಮಾಡಿರುವಂಥದ್ದು. ಗ್ರಾವಿಟಿಯಲ್ಲಿ ಹರಿಯುವಂಥದ್ದು ನಮ್ಮ ಪುತ್ತೂರಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಪ್ ಆ್ಯಂಡ್ ಡೌನ್ ಇರುವಂಥದ್ದು. ಈಗಲೇ 58 ಕೋಟಿ ರೂಪಾಯಿದು DPR ಮಾಡಿ ಗೌರ್ಮೆಂಟಿಗೆ ಕೊಟ್ಟಾಗಿ ಅಲ್ಲ, ಅದು ವಾಕ್ಯೂಮ್ ಸಿಸ್ಟಮಲ್ಲಿ ಎಳೆಯೋದು. ವಾಕ್ಯೂಮ್ ಸಿಸ್ಟಮಲ್ಲಿ ಎಳೆದು ಒಂದು ಕಡೆ STP ಪ್ಲಾಂಟಿಗೆ ಹೋಗ್ತದೆ, ಒಂದು ವೆಟ್ ವೆಲ್ಗೆ ಹೋಗ್ತದೆ. ವೆಟ್ ವೆಲ್ಲಿಂದ ಮತ್ತು ಗ್ರಾವಿಟಿಯಲ್ಲಿ ಅಲ್ಲಿಗೆ ಹರಿಯುತ್ತದೆ. ನಾವೊಂದು STP ಪ್ಲ್ಯಾನ್ ಮಾಡಿದ್ದೀವಿ, ಅಲ್ಲಿಗೆ ಹೋಗ್ತದೆ. ಅಲ್ಲಿ ಕ್ಲೀನಾಗಿ ತೋಡಿಗೆ ನೀರು ಹೊಡೆದು ಹೋಗ್ತದೆ. ಸೊ ಇದಕ್ಕೆ ಏನು ಜಾಸ್ತಿ ಡೀಪ್ ಬೇಡ, ಮತ್ತು ಪೈಪು ಮಾತ್ರ ಇಷ್ಟೇ 6 ಇಂಚಿದು ಪೈಪ್ ಬೇಕಾಗುವಂಥದ್ದು. ಆದರೂ ನೀವು ಹೇಳಿದಾಗೆ ಕಟ್ ಮಾಡೋದು ಮಾಡಲೇಬೇಕಾಗ್ತದೆ. ನಾವು ಅದಕ್ಕೆ DPR ಮಾಡುವಾಗ ಕಟ್ ಮಾಡೋದು, ರೀಫಿಲ್ ಮಾಡೋದು ಎಲ್ಲ ಕಾಸ್ಟನ್ನು ಸೇರಿಸಿಯೇ ಮಾಡುವಂಥದ್ದು. STP ಪ್ಲ್ಯಾಂಟ್ ಇದು ಆಗ್ತಾಯಿದೆ. ಇನ್ನು ಅಧಿಕಾರಿಗಳು ಒಂದು ಹಂತ ಮೇಲೆ ತಗೊಂಡು ಬರಬೇಕು. ಈಗಲೇ ಮೊನ್ನೆ 2-1 ಮೀಟಿಂಗನ್ನು ಮಾಡಿದ್ದೀವಿ. STP ಪ್ಲ್ಯಾಂಟ್ ಅಲ್ಲೇ ಮಾಡ್ತೀವಿ, ಅದರಲ್ಲಿ ಬದಲಾವಣೆಗಳೇನಿಲ್ಲ. ವೆಟ್ ವೆಲ್ಗೆ ಈಗ ಮಲಿಂಗೇಶ್ವರ ದೇವಸ್ಥಾನದ ಎಲ್ಲ ತಗೊಂಡು ವೆಟ್ ವೆಲ್ದು ನಾವು ಹಳೆಯ ಬಸ್ ಸ್ಟ್ಯಾಂಡಿದೆ ಅಲ್ಲಿ ವೆಟ್ ವೆಲ್ ಮಾಡ್ತೀವಿ. ಇದು ಬರದೇ STP ಪ್ಲ್ಯಾಂಟ್ ಮಾಡೋಕ್ಕಾಗಲ್ಲ. ಬರೀ STP ಪ್ಲ್ಯಾಂಟಿಗೆ ದುಡ್ಡು ಸ್ಯಾಂಕ್ಷನ್ ಆಗಿದೆ 20 ಕೋಟಿ ರೂಪಾಯಿ. ಅದಕ್ಕೆ ವೆಟ್ ಬೇಕಲ್ಲ, ವೆಟ್ ಬೇಕಾದರೆ ಮಾತ್ರ, ಇಲ್ಲದೆ 2 ವರ್ಷದಲ್ಲಿ 20 ಕೋಟಿ ರೂಪಾಯಿ ಹೋಗಿಬಿಡ್ತದೆ. ದುಡ್ಡು ಸ್ಯಾಂಕ್ಷನ್ ಆಗಿ ಕಾಂಟ್ರಾಕ್ಟ್ ಫೈನಲ್ ಆಗಲಿ ಬಾಕಿ ಇದೆ. DPR ಮಾಡಲಿಕ್ಕೆ ಆಗ್ತಾಯಿದೆ. ಅದೇನೀಗ ಅಲ್ಲಿ ಆ ಕಾಂಪ್ಲಿಕೇಶನ್ ಇರುವಂಥದ್ದು. ಅಲ್ಲಿ DPR ಮಾಡಲಿಕ್ಕೆ ಈಗಲೇ ತಯಾರು ಮಾಡ್ತಾ ಇದ್ದಾರೆ.
ಕೋರ್ಟಲ್ಲಿ ಕೂಡ ನಡೀತಾ ಇದೆ. ಬಟ್ ನಾವು ಅಲ್ಲಿ ಅದರ ಒಳಗಡೆ ಹಾಕೋದ್ರಲ್ಲಿ ಏನು ವ್ಯತ್ಯಾಸಗಳಿಲ್ಲ. STP ಪ್ಲಾಂಟ್ ಅಲ್ಲೇ ಬರ್ತದೆ. ಸರ್ವೆ ಮಾಡಿಸಿದ್ದೀವಿ. ಅದರಲ್ಲಿ ಎಲ್ಲಿ ಬರ್ತದೆ, ಹೇಗೆ ತೆಗಿಲಿಕ್ಕೆ ಆಗ್ತದೆ ಅಂತ ನೋಡಿದ್ದೀವಿ. DC ಅವರಿಗೆಲ್ಲ ರಿಪೋರ್ಟನ್ನು ಮಾಡಿದ್ದೀವಿ. DC ಅವರು ಆದೇಶ ಮಾಡಿದ ಕೂಡಲೇ ತೆಗಿತೀವಿ. ಸರ್, ವಿಟ್ಲಪೇಟೆಗೆ ಸಂಬಂಧಪಟ್ಟಂತೆ ಅಲ್ಲಿ ಸ್ವಲ್ಪ ಗೊಂದಲಗಳಿವೆ. ಅಗಲೀಕರಣ ವಿಚಾರದಲ್ಲಿ ವರ್ತಕರೆಲ್ಲ ಪೇಟೆ ವಿಸ್ತರಣೆ ಮಾಡಬಾರ್ದು, ಬೈಪಾಸ್ ಮಾಡಿದ್ವಿ. ಇದರ ಬಗ್ಗೆ ಏನು ನಿಲುವು ಸರ್ಕಾರದ್ದು? ಅಲ್ಲ, ಎಲ್ಲಿವರೆಗೆ ಬಂತದ್ದು ವಸ್ತು? ನೋಡಿ, ವಿಟ್ಲದಲ್ಲಿ ಈಗ ಇವತ್ತಲ್ಲ ನಾಳೆ ಅದು ಅಗಲೀಕರಣ ಆಗ್ತದೆ. ಯಾಕಂತ ಹೇಳಿದ್ರೆ ಹಳೆ ಬಿಲ್ಡಿಂಗನ್ನು ತೆಗೆದು ಹೊಸ ಬಿಲ್ಡಿಂಗಿನಲ್ಲಿ ಸೆಟ್ ಬ್ಯಾಕಲ್ಲಿ ಕಟ್ಟಿದರೆ ಅದು ಹಿಂದೆ ಹೋಗಿಯೇ ಕಟ್ಟಬೇಕು. ಅವರಿಗೆ ಹಳೆ ಜಾಗದಲ್ಲಿ ಕಟ್ಟಲಿಕ್ಕೆ ಆಗೋದಿಲ್ಲ. ಅದು ಎಷ್ಟು ವರ್ಷ ಅದು ಇಡ್ತದೆ ಅಲ್ಲಿವರೆಗೆ ಅವರು ಅಲ್ಲಿ ಇಡ್ಬೋದೇ ಹೊರತು ಇವತ್ತಲ್ಲ ನಾಳೆ ಅವರು ಹಿಂದೆ ಕಟ್ಟಿಯೇ ಕಟ್ಟಬೇಕು. ದಟ್ ಒನ್. ಇನ್ನೊಂದು, ನಾವು ಅವರು ಬೈಪಾಸ್ ಮಾಡಬೇಕು ಅಂತ ಹೇಳ್ತಾರೆ. ಬೈಪಾಸ್ ಮಾಡಬೇಕಂದ್ರೆ ಅಲ್ಲಿ ಇಷ್ಟೇ ತೆಗಿಬೇಕು, ಇಷ್ಟೇ ಮನೆಗಳನ್ನು ತೆಗಿಬೇಕು, ಇಷ್ಟೇ ಖರ್ಚುಗಳನ್ನು, ಇದಕ್ಕಿಂತ 4 ಪಾಲು ಖರ್ಚು ಮಾಡಬೇಕು. ಅಂದರೆ ಹೊಸ ರಸ್ತೆ ನಿರ್ಮಾಣ ಇಷ್ಟಾಗಲೇ ಇರೋದು ರಸ್ತೆ. ಅದನ್ನು ನೀವು ಹೇಳಿದಾಗೆ 80-100 ಫೀಟ್ ಮಾಡಬೇಕಂದ್ರೆ ಎಷ್ಟು ತೆಗಿಬೇಕು ನೀವು ಆಲೋಚನೆ ಮಾಡಿ. ಇವರು ಹೇಳ್ತಾರೆ ಅಲ್ಲಿಂದ ಮಾಡಿ ಅಂತ. ಅಲ್ಲಿ ಅವರೇನು ಹೇಳ್ತಾರೆ? ಅದಕ್ಕಿಂತ ಇಲ್ಲಿ ಈಗ ಇರುವಂಥ ನಾವೇನು ಅಲ್ಲಿ ಒತ್ತಾಯಪೂರ್ವಕವಾಗಿ ಮಾಡೋದಿಲ್ಲ. ವಿಟ್ಲದವರಿಗೆ ಬೇಡ ಆದರೆ ನಮಗೆ ಅಗಲೀಕರಣ ಅಗತ್ಯ ಇಲ್ಲ. ಈಗ ನೋಡಿ, ಅಲ್ಲೊಂದು ಜೈನರು ಒಂದು ಬಸದಿಯ ಪಕ್ಕ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಅವರು ಅಷ್ಟು ಹಿಂದೆ ಹೋಗಿ ಆಸ್ಪರ್ಧ ನಾರ್ಮ್ಸ್ ಪ್ರಕಾರ ಕಟ್ಟಿದ್ದಾರೆ. ಅವ್ರಿಗೆ ಏನು 1 ರೂಪಾಯಿ ಸರ್ಕಾರದಿಂದ ಯಾವುದೇ ಪರಿಹಾರ ಕೊಡುವುದಿಲ್ಲ. ಈಗ ನಾವೇ ಮಾಡೋದಾದರೆ ಇವರಿಗೆಲ್ಲ ಇವರ ಜಾಗ ಎಷ್ಟು ಹೋಗ್ತದೆ ಅದಕ್ಕೆ ಸರ್ಕಾರದಿಂದ ಪರಿಹಾರ ಸಿಗ್ತದೆ. ಇಲ್ಲಾಂದರೆ ಹೊಸ ನಾರ್ಮ್ಸ್ ಪ್ರಕಾರ ಕಟ್ಟಿದರೆ ಅವರು ಹಿಂದೆಯೇ ಕಟ್ಟಬೇಕು. ಇವತ್ತಲ್ಲ ನಾಳೆ ಯಾರಾದರೂ ಹೈಕೋರ್ಟಿಗೆ ಅರ್ಜಿ ಹಾಕಿ ರಿಟ್ ಪಿಟಿಷನ್ ಹಾಕಿದರೆ ಫ್ರೀ ಆಫ್ ಕಾಸ್ಟ್ ದೇ ಹ್ಯಾವ್ ಟು ಡೆಮಲಿಷ್. ಅದೆಲ್ಲ ಯಾವುದಕ್ಕೂ ಅರ್ಧ ಸರ್ಕಾರ ಜಾಗ, ಯಾವುದಕ್ಕೂ ಲೈಸೆನ್ಸ್ಗಳಿಲ್ಲ, ಯಾವುದಕ್ಕೂ ಸಿಂಗಲ್ ಸೈಟ್ ಪ್ಲ್ಯಾನ್ ಇಲ್ಲ, ಎಲ್ಲ ಹಿಂದೆ ಕಟ್ಟಿಕೊಂಡಿರುವಂಥದ್ದು. ಸೊ ಕಾನೂನಾತ್ಮಕವಾಗಿ ಎಲ್ಲ ಕಾನೂನು ಬಂದರೆ ಅವರಾಗಿ ಬಿಟ್ಟುಕೊಡ್ಬೇಕಾಗ್ತದೆ. ನಾನು ಅವರಿಗೆ ಹೇಳುವಂಥದ್ದು ಇಷ್ಟೇ, ಅವ್ರ ಹತ್ರ ವಿನಂತಿ ಮಾಡಿಕೊಳ್ಳುವಂಥದ್ದು, ಅವರು ದೇವರ ಹತ್ರ ಪ್ರಾರ್ಥನೆ ಹೋಗುವಂಥದ್ದು ಎಲ್ಲ ಅವಶ್ಯಕತೆ ಇಲ್ಲ. ನಾವೇನು ದೇವರಲ್ಲ, ನಾವೆಲ್ಲ ಮನುಷ್ಯರು. ಅವರ ಕಷ್ಟ ಸುಖಗಳನ್ನು ನೋಡಿಕೊಂಡೇ ನಾವು ಮಾಡೋದೇ ಹೊರತು ಅವರಿಗೆ ವಿರೋಧವಾಗಿ ನಾವು ಮಾಡಲಿಕ್ಕೆ ನಮಗೇನು ಅಚೀವ್ಮೆಂಟ್ ಅವರಿಗೆ ವಿರೋಧವಾಗಿ ಮಾಡಲಿಕ್ಕೆ. ಅದರಲ್ಲಿ ನಾನು ಹೇಳ್ತೀನಿ ಅವರಿಗೆ, ಅಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡೋದು, ಅಲ್ಲಿ ರಾಜಕೀಯ ಮಾಡೋದು ಅದನ್ನು ಬಿಡಿ. ಅಲ್ಲಿ ಬಂದವರೆಲ್ಲ ಮೊನ್ನೆ ಹೇಳಿದ್ದಾರೆ ಮಾಡಬೇಕು ಅಂತ. ಅಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಎಲ್ಲ ಹೇಳಿದ್ದಾರೆ ಮಾಡಬೇಕು ಅಂತ. ಇವರು 4 ಅಂಗಡಿಯವರು ಹೋಗ್ಬಿಟ್ಟು ವರ್ತಕರು ಅಂತ ಹೇಳಿಬಿಟ್ಟು ಅದನ್ನು ಅವರಿಗೆ ನಾವು ತೊಂದರೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾವು ಹೇಳುವಂಥದ್ದು, ನಿಮಗೆ ಸೆಟ್ ಬ್ಯಾಕ್ ಬಿಟ್ಟು ನೀವು ಬಿಲ್ಡಿಂಗನ್ನು ಕಟ್ಕೊಳ್ಳಿ, ಅದಕ್ಕೆ ಬೇಕಾಗುವಂಥ ಪರಿಹಾರವನ್ನು ನಾವು ಕೊಡ್ತೇವೆ. ಈಗ ಅಲ್ಲಿ ಇದ್ದವರಿಗೆ ಅನಗತ್ಯ ಕಟ್ಟಿದವರಿಗೆ ಸ್ವಲ್ಪ ಹೆದರಿಕೆ ಇದೆ, ಹೋಗ್ತದೆ, ಅದು ಸಹಜ. ಅಭಿವೃದ್ಧಿ ಆಗಬೇಕಿದ್ರೆ ಸ್ವಲ್ಪ ತೊಂದರೆಗಳಾಗ್ತದೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ನಾವು ಇದೇ ರೀತಿ ಇರಲಿಕ್ಕೆ ಆಗೋದಿಲ್ಲಲ್ಲ. ಅದೇ ನಮ್ಮ ಯುವಗಳೇ ನಾಳೆನೇ ಮಾಡಬೇಕು ಅಂತ ನಮ್ಮ ಕನಸಿಲ್ಲ. ಈಗ 30 ಕೋಟಿ ರೂಪಾಯಿನ ಅದಕ್ಕೆ ಇಟ್ಟಿದ್ದೀವಿ. ಇನ್ನೊಂದು 10 ಕೋಟಿ ಬಂದರೆ ಈಗಿರುವಂಥ ಜಾಗಕ್ಕವರೆಗೆ ಬರ್ತದೆ, ಅದು 10 ಕೋಟಿ ರೂಪಾಯಿ ಇಟ್ಟಿದ್ದೀವಿ. ಆನಂತರ ಮುಂದೆ ಹೋಗಬೇಕಾ ಬೇಡವಾ ಅಂತ. ಅವರು ಬೇಡ ಅಂತ ಹೇಳಿದ್ರೆ ಜನ ತೀರ್ಮಾನ ಮಾಡಲಿ. ಜನರ ತೀರ್ಮಾನಕ್ಕೆ ನಾವು ಬದ್ಧ. ಒಬ್ಬರು ಅಂಗಡಿಯವರು ಇನ್ನೊಬ್ಬರು ಅಂಗಡಿಯವರು ಅಂತಲ್ಲ, ವಿಟ್ಲದ ಪೂರ್ತಿ ಜನತೆ ಏನು ತೀರ್ಮಾನವನ್ನು ಮಾಡ್ತಾರೆ ಅದಕ್ಕೆ ನಾವು ಬದ್ಧ. ನಮಗೇನು ಅಗಲೀಕರಣ ಮಾಡಿ ಅಚೀವ್ಮೆಂಟ್ ಮಾಡಬೇಕಂತ ಇಲ್ಲ. ವೈಯಕ್ತಿಕವಾಗಿ ನನ್ನ ಹತ್ರ ಕೇಳಿದರೆ ಅಗಲೀಕರಣ ಮಾಡಿದರೆ ಒಳ್ಳೆಯದು, ಅದರಲ್ಲಿ ಏನು ಇದು ಮಾಡುವಂಥದ್ದಿಲ್ಲ. ಈಗ 30 ಕೋಟಿ ಯಾವುದು ಕಬಕದಿಂದ ವಿಟ್ಲಕ್ಕೆ ಹೋಗುವಂಥ ರಸ್ತೆ 4 ಲೇನು ಈಗಲೇ 30 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಇನ್ನೂ 10 ಕೋಟಿ ರೂಪಾಯಿಗೆ ಸ್ಯಾಂಕ್ಷನ್ ಬರ್ತದೆ, 40 ಕೋಟಿ ಆಗ್ತದೆ. ಇನ್ನೂ 10 ಕೋಟಿ ಬಂದರೆ ಪೂರ್ತಿ ವಿಟ್ಲ ಕವರ್ ಆಗ್ತದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.